ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ಕಳೆದ ಹಲವಾರು ಸಂಚಿಕೆಗಳಿಂದ ಬೇರೆ ಬೇರೆ ವಿಷಯಗಳ ಕುರಿತಾಗಿ ಮಾಹಿತಿಯನ್ನ ನೀಡ್ತಾ ಬರುವಂತಹ ಒಂದು ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯವರು ಇವತ್ತು ನಮಗೆ ಒಂದು ವಿಶೇಷವಾದಂತಹ ಮಾಹಿತಿ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಪ್ರತಿಯೊಂದು ದಿನ ಪ್ರತಿಯೊಂದು ಏನು ತಮ್ಮ ಜೀವನದಲ್ಲಿ ಒಬ್ಬ ಹೆಣ್ಣು ಮಕ್ಕಳು ಅನುಭವಿಸುವಂತಹ ಒಂದು ಕಷ್ಟಗಳನ್ನ ಅದರ ಕುರಿತಾಗಿ ಒಂದು ಮಾಹಿತಿಯನ್ನ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಫಾದರ್ ಮುಲ್ಲಾರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಹಾಗೆ ಸ್ತ್ರೀರೋಗ ಮತ್ತು ಪ್ರಸ್ತುತ ಇದರ HOD ಹಾಗೆ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ವಿಲ್ಮಾ ಡಿಸೋಜ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೌಖ್ಯ ಇದ್ದೇವೆ. ಹೌದಾ? ನಾನು ಹೇಳಿದ ಹಾಗೆ ಒಬ್ರು ಹೆಣ್ಣು ಮಕ್ಕಳು ಪ್ರತಿಯೊಂದು ದಿನದಲ್ಲೂ ಕೂಡ ಒಂದು ಕಷ್ಟಗಳನ್ನು ಅನುಭವಿಸೋದಂತಾನೆ ಹೇಳ್ಬೋದು. ಅದು ನ್ಯಾಚುರಲ್ ಆಗಿ ಬರುವಂಥದ್ದು. ಒಂದು ಫೀಮೇಲ್ ನಮ್ಮ ಏನು ಪ್ರಾಬ್ಲಮ್ಸ್ ಇರುತ್ತದೆ, ಮೆನ್ಸಸ್ ಇರುತ್ತೆ, ಅದೆಲ್ಲ. ಸೊ ಅದರ ಕುರಿತಾಗಿ ಇವತ್ತು ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೀರಿ. ಮೊದಲಿಗೆ ಈ ಒಂದು ಮೆನ್ಸಸ್, ನಮ್ಮ ಪೀರಿಯಡ್ಸ್ ಅಂತ ಏನಿದೆ, ಅದು ತುಂಬಾನೇ ಲೈಕ್ ಪೇನ್ ಇರುತ್ತೆ, ಆ ರೀತಿ ಕೆಲವೊಂದಿಷ್ಟು ಸಮಸ್ಯೆಗಳಿರುತ್ತೆ. ಇದರ ಕುರಿತಾಗಿ ನೀವು ಏನು ಹೇಳ್ತೀರಾ ಅನ್ನುವಂಥದ್ದು. ಸೂತಕ ಸಮಯದಲ್ಲಿ ಅಥವಾ ನಮ್ಮ ಋತುಚಕ್ರ ಆಗುವಾಗ ಒಂದಲ್ಲ ಒಂದು ದಿವಸ ಅಥವಾ ಒಂದು ತಿಂಗಳಾದರೂ ಪ್ರತಿ ಒಂದು ಮಹಿಳೆ ಅಥವಾ ಯುವತಿಯವರು ಈ ಒಂದು ನೋವಿನ ಒಂದು ಅನುಭವವನ್ನು ಪಡೆದೇ ಇರ್ತಾರೆ. ಯಾಕಂತಗೋಸ್ಕರ ಯುವತಿಯವರಲ್ಲಿ ಸಾಧಾರಣವಾಗಿ ಈ ಒಂದು ಸೂತಕ ಸಾಧಾರಣ ಒಂದು 20ರಿಂದ 30 ವರ್ಷದ ಒಳಗೆ ಇಂಥ ಒಂದು ನೋವು ಕಂಡು ಬರ್ತದೆ. 30 ವರ್ಷದ ಮೇಲೆ ಮಹಿಳೆಯರಿಗೆ ಅಂದರೆ ಅಪ್ ಟು 40-45 ಇಯರ್ಸ್ ಅಂಥ ಥರದೊಂದು ನೋವು ಬಂದರೆ ಇದಕ್ಕೆ ಅನೇಕ ಕಾರಣಗಳಿರ್ತದೆ. ಯುವತಿಯರಲ್ಲಿ ಕಂಡುಬರುವ ಈ ನೋವಿಗೆ ಮುಖ್ಯವಾಗಿ ನಮ್ಮ ಗರ್ಭಕೋಶದಲ್ಲಿ ಮಾಂಸಗಳ ಸಂಕೋಚನೆ ಅಥವಾ ರಕ್ತ ಚಲಾವಣೆ ಸರಿ ಆಗದಿದ್ದರೆ ಇಂಥ ರೋಗಗಳು ಅಥವಾ ಒಂದು ನೋವು ಬರುವ ಒಂದು ಕಿಬ್ಬೊಟ್ಟಿಯಲ್ಲಿ ಪ್ರತಿ ತಿಂಗಳು ನೋವು ಬರುತ್ತದೆ. ಇದೊಂದು ಸಾಮಾನ್ಯ. ಆದರೆ ಕೆಲವು ಮಹಿಳೆಯರಲ್ಲಿ ಅಥವಾ ಸ್ತ್ರೀಯರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ವಿಪರೀತ ನೋವು ಕಂಡು ಬರ್ತದೆ. ಆಗಲಿ ವಾಂತಿ, ಕೆಲವೊಮ್ಮೆ ತಲೆ ತಿರುಗುವುದು, ಅಥವಾ ಕೆಲವೊಮ್ಮೆ ಅಷ್ಟು ಜಾಸ್ತಿ ನೋವಾಗಿ ಕೆಲವೊಮ್ಮೆ ಮೂರ್ಛೆ ತಪ್ಪಿ ಬೀಳುವುದು ಸಹ ಉಂಟು. ಅಂಥ ಒಂದು ನೋವಿಗೆ ಅದಕ್ಕೆ ಕಾರಣವನ್ನು ನಾವು ನೋಡಬೇಕು. ಫಸ್ಟ್ ಆಫ್ ಆಲ್ ಅದು ಹೇಳುವುದ ಪ್ರಕಾರ ಕೆಲವೊಮ್ಮೆ ಮದುವೆ ಆದ ನಂತರ ಅಥವಾ ಒಂದು ಹೆರಿಗೆ ಆದ ನಂತರ ನೋವು ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ, ಅದು ನಿಜ. ಆದರೆ ಕೆಲವೊಮ್ಮೆ ಅಂಥ ನೋವುಗಳು ಕಡಿಮೆ ಆಗದಿದ್ದರೆ ನಾವು ಹೋಗಿ ಒಂದು ಇನ್ವೆಸ್ಟಿಗೇಷನ್ಸ್ ಅಂದರೆ ಅಲ್ಟ್ರಾಸೋನೋಗ್ರಫಿ ಮಾಡಿ ನಮ್ಮ ಗರ್ಭಕೋಶದಲ್ಲಿ ಏನಾದರೂ ತೊಂದರೆಗಳು ಉಂಟಾ ಅಂತ ನೋಡ್ಕೊಳ್ಬೇಕಾಗ್ತದೆ. ಸಾಮಾನ್ಯವಾಗಿ ಹೇಳುವುದಾದ್ರೆ ಈ ಗರ್ಭಕೋಶದಲ್ಲಿ ಗೆಡ್ಡೆಗಳು ಅಥವಾ ಗರ್ಭಕೋಶದಲ್ಲಿ ಒಂದು ಗುಳ್ಳೆ ಅಥವಾ ಪಾಲಿಪ್ ಅಂತ ಹೇಳ್ತೇವೆ, ಇಲ್ಲದಿದ್ರೆ ಎಂಡೋಮೆಟ್ರಿಯೋಸಿಸ್ ಅಂಥ ಒಂದು ತೊಂದರೆ ಇದ್ದರೆ ಸಾಮಾನ್ಯವಾಗಿ ಋತುಸ್ರಾವದಲ್ಲಿ ಅಧಿಕ ಪ್ರಮಾಣದ ಒಂದು ನೋವು ಕಂಡು ಬರ್ತದೆ. ಇದಕ್ಕೋಸ್ಕರ ನಾವು ಫಸ್ಟ್ ಹೋಗಿ ಇನ್ವೆಸ್ಟಿಗೇಷನ್ಸ್ ಅಥವಾ ಅಲ್ಟ್ರಾಸೋನೋಗ್ರಫಿ ಮಾಡಿ ಯಾವ ತೊಂದರೆ ಉಂಟಂತ ಅದನ್ನು ಗುರುತು ಪಡಿಸಿ ನಂತರ ಅದಕ್ಕೆ ತಕ್ಕಾಗಿ ನಾವು ಅದನ್ನು ಟ್ರೀಟ್ಮೆಂಟನ್ನು ಕೊಡ್ತೇವೆ. ಸೊ ನಮ್ಮ ಇದರಲ್ಲಿ ಕೆಲವು ಮೆಡಿಸಿನ್ಸ್ಗಳು ಇದೆ, ಲೈಕ್ ಕೋಲೋಸಿಂತ್, ಪಲ್ಸಟಿಲ್ಲ ಅಥವಾ ಆರ್ಸೆನಿಕ್ ಆಲ್ಬಮ್ ಅಥವಾ ನಮ್ಮ ಬ್ರಯೋನಿಯಾ, ಕೆಲವು ಮೆಡಿಸಿನ್ಸ್ಗಳು ತುಂಬ ಉಪಕಾರಿ ಆಗ್ತದೆ. ಆದರೆ ಪದೇ ಪದೇ ಎವ್ರಿ ಮಂತಿಗೆ ಆ ನೋವು ಬರದ ಹಾಗೆ ನಾವೊಂದು ಬೇರೆ ಒಂದು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಕೊಡ್ತೇವೆ. ಸೊ ಇದು ತುಂಬಾ ಉಪಕಾರಿ. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಗರ್ಭಕೋಶದ ಗಡ್ಡೆ ಅದು ಏನಾದ್ರು ನೋಡ್ಬೇಕು ನಾವು ಅಂತ. ಸೊ ವಿದೌಟ್ ಸರ್ಜರಿ ಇದಕ್ಕೆ ಏನಾದ್ರು ನಾವು ಹೋಮಿಯೋಪತಿಯಲ್ಲಿ ಔಷಧಿ ಇದೆಯಾ ಅನ್ನುವಂಥದ್ದು? ಹೌದು, ಗರ್ಭಕೋಶದ ಗೆಡ್ಡೆ ಅಂತ ಹೇಳಿದ್ರೆ ಪ್ರತಿ ಹೆಂಗಸು ಒಮ್ಮೆ ಸ್ಕ್ಯಾನಿಂಗಿಗೆ ಹೋದ್ರೆ ಏನಾದ್ರೂ ಸ್ವಲ್ಪ ಸಣ್ಣದೊಂದು ಗೆಡ್ಡೆ ಇದ್ರೆ ಸಹ ಅವ್ರು ಭಯಪಡ್ತಾರೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ ಡಾಕ್ಟರ್ ಬಳಿಗೆ ಹೋಗ್ತಾರೆ. ಗರ್ಭಕೋಶದ ಎಲ್ಲ ಗೆಡ್ಡೆಗಳಿಗೆ ಶಸ್ತ್ರಚಿಕಿತ್ಸೆ ಬೇಕಂತಿಲ್ಲ. ಅದು ಡಿಪೆಂಡಿಂಗ್ ಆನ್ ಮೇನ್ಲಿ ಅವರದ್ದು ಎಷ್ಟು ಏಜ್ ಅಥವಾ ಯಾವ ಆ ಗರ್ಭಕೋಶದ ಗೆಡ್ಡೆಗಳು ಯಾವ ಪದರದಲ್ಲಿ ಅಂತೆ ಮೊದಲು ನೋಡ್ಬೇಕಾಗ್ತದೆ. ಇದು ಆಲ್ ಡಿಪೆಂಡಿಂಗ್ ಆನ್ ದ ಏಜ್ ಮತ್ತು ಸೈಜ್ ಮತ್ತು ಸೈಟ್. ಸೊ ಗರ್ಭಕೋಶದಲ್ಲಿ 3 ಪದರಗಳು ಉಂಟು, ಒಳಗಿನ ಪದರ, ಮಧ್ಯದ ಪದರ ಮತ್ತು ಹೊರಗಿನ ಪದರ. ಅದರಲ್ಲಿ ಸಹ ಇದು ಗರ್ಭಕೋಶದ ಗೆಡ್ಡೆಗಳು ಕ್ಯಾನ್ಸರಿಗೆ ಹೋಗುವಂತಹ ಒಂದು ಭಯ ಏನಿಲ್ಲ. ಕೆಲವು ಅಂದರೆ ಸಬ್ ಮ್ಯೂಕಸ್ನಲ್ಲಿ ಒಳಗಿನ ಪದರದಲ್ಲಿ ಒಂದು ವೇಳೆ ಗೆಡ್ಡೆ ಇದ್ದರೆ ಅದು 5 to 10% ಅಂತ ಹೇಳ್ಬೋದು. ಕೆಲವೊಮ್ಮೆ ಅದು ಕ್ಯಾನ್ಸರಿಗೆ ಪರಿವರ್ತನೆಗೊಳ್ಳುವ ಸಂಭವ ಉಂಟು. ಆದರೆ ಇಂಟ್ರಾಮ್ಯೂರಲ್ ಅಂದರೆ ಅದು ಮಧ್ಯದಲ್ಲಿರುವ ಪದರದಲ್ಲಿ ಗರ್ಭಕೋಶದ ಗೆಡ್ಡೆ ಆದರೆ ಅದರಲ್ಲಿ ಕ್ಯಾನ್ಸರ್ ಬರುವ ಸಂಬಂಧ ಏನೂ ಇಲ್ಲ. ಮತ್ತು ಕೆಲವೊಮ್ಮೆ ಹೇಳುವುದುಂಟು ಅದಕ್ಕೆ ಅದು ಸರ್ಜರಿಯನ್ನು ಶಸ್ತ್ರಚಿಕಿತ್ಸೆ ಮಾಡಲೇಬೇಕಂದ್ರೆ ಏನಾಗ್ತದೆ ಅಂತ ಹೇಳಿದರೆ ಅಲೋಪತಿಯಲ್ಲಿ ಯೂಶ್ವಲಿ ಅವರು ಗೆಡ್ಡೆ ಅಂತ ಹೇಳುವಾಗ ಅವರಿಗೆ ಬೇರೆ ಮದ್ದು ಕೊಡದೆ ಶಸ್ತ್ರಚಿಕಿತ್ಸೆಗೆ ಅವರು ಇದು ಮಾಡ್ತಾರೆ. ಅದರಲ್ಲಿ ಅಷ್ಟು ಮದ್ದು ಇರುವುದಿಲ್ಲ.
ಸೊ ನಮ್ಮದ್ರಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಫೈಬ್ರಾಯ್ಡ್ಸ್ ಇದ್ದರೆ ಅದನ್ನು ಮದ್ದಿನಲ್ಲಿ ನಾವು ಕರಗಿಸಬಹುದು. ಒಂದು ವೇಳೆ ಅಂಥ ಲಕ್ಷಣಗಳು ವಿಪರೀತ ಲಕ್ಷಣ ಅಂದರೆ ವಿಪರೀತ ರಕ್ತಸ್ರಾವ ಆಗಿ 45-50 ವರ್ಷ ಆದರೆ ಕೆಲವೊಮ್ಮೆ ಇದು ಅನಿಮಿಯಕ್ಕೆ ಬಿದ್ದು ಏನಾದರೂ ತೊಂದರೆ ಅಥವಾ ಸಬ್ಮ್ಯೂಕಸ್ ಫೈಬ್ರಾಯ್ಡ್ಸ್ ಇದ್ದರೆ ಅವರು ಹಿಸ್ಟ್ರೆಕ್ಟಮಿ ಅಂತ ಮಾಡಲಿಕ್ಕೆ ಹೇಳ್ತಾರೆ. ಇಲ್ಲದಿದ್ದರೆ ನಮ್ಮ ಹೋಮಿಯೋಪತಿ ಮದ್ದಿನಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸನ್ನು ಕೊಟ್ಟು ಅದನ್ನು ನಾವು ಗುಣಪಡಿಸಬಹುದು. ಅನೇಕ ಕೇಸಸ್ಗಳು ನಮ್ಮ ಬಳಿ ಇವೆ. ನಾವು ಪೇಷಂಟ್ ಬರುವಾಗ ಇದು ಸ್ಕ್ಯಾನಿಂಗ್ ಮಾಡ್ತೇವೆ, ನಮ್ಮ ಟ್ರೀಟ್ಮೆಂಟ್ ಇರುವಾಗ ಸ್ಕ್ಯಾನಿಂಗ್ ಮಾಡ್ತೇವೆ, ಮತ್ತು ಟ್ರೀಟ್ಮೆಂಟ್ ಆದ ನಂತರ ಸಹ ನಾವು ನೋಡ್ತೇವೆ. ಪ್ರತಿ ಒಂದು 4 ತಿಂಗಳಿಗೊಮ್ಮೆ ನಾವು ಸ್ಕ್ಯಾನ್ ಮಾಡಿ ಅದರ ಸೈಜ್ ಕಮ್ಮಿ ಆಗಿದೆ, ಸಿಂಪ್ಟಮ್ಸ್ ಕಮ್ಮಿ ಆಗಿದೆ ಅಂತ ನೋಡ್ತೇವೆ. ಒಂದು ತೊಂದರೆ ಅಂತ ಹೇಳಿದರೆ ವಿಪರೀತ ನೋವು ಬರ್ತದೆ ಮತ್ತು ಅದು ಜಾಸ್ತಿ ಗಟ್ಟಿ ಥರದ್ದು ಪೀಸಸ್ ಥರ ಹೋಗ್ತದೆ. ಅದನ್ನೆಲ್ಲ ನಮ್ಮ ಮದ್ದಿನಲ್ಲಿ ನಾವು ಗುಣಪಡಿಸಲು ಸಾಧ್ಯ ಇದೆ. ಯಾವ ಒಂದು ಕಾರಣದಿಂದ ಈ ಒಂದು ಗರ್ಭಕೋಶದ ಗಡ್ಡೆ ಅನ್ನುವಂಥದ್ದು ಬರುವಂಥದ್ದು ಅದು ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ಮುಖ್ಯವಾಗಿ ಸ್ಟ್ರೆಸ್ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೀವೀಗ ಹಿಸ್ಟ್ರಿ ಕೇಳಿದ್ರೆ ನಮ್ಮ ಒಂದು ಈ ಹೋಮಿಯೋಪತಿಯಲ್ಲಿ ಹಿಸ್ಟ್ರಿ ಈಸ್ ಇಂಪಾರ್ಟೆಂಟ್. ನಾವು ಹಿಸ್ಟ್ರಿ ಕೇಳುವಾಗ ಏನಾಗ್ತದೆ ಅಂತ ಹೇಳಿದರೆ, ಆ ಫೈಬ್ರಾಯ್ಡ್ಸ್ ಇದ್ದ ಪ್ರತಿಯೊಂದು ಮಹಿಳೆಯಲ್ಲಿ ಒಂದಲ್ಲ ಒಂದು ಥರದ ಸ್ಟ್ರೆಸ್ ಇದ್ದೇ ಇರ್ತದೆ. ಏನಾಗ್ತದೆ ಅಂತ ಹೇಳಿದ್ರೆ ಹಾರ್ಮೋನಲ್ ಚೇಂಜಸ್ ಆಗ್ತದೆ. ಅದು ಹಾರ್ಮೋನಲ್ ಚೇಂಜಸ್ ಆಗಿ ರಕ್ತದ ಇದು ಜಾಸ್ತಿ ಆಗಿ ಕೆಲವೊಮ್ಮೆ ಗೆಡ್ಡೆಗಳಾಗೋ ಸಂಭವ ಉಂಟು. ಮತ್ತು ಕೆಲವರು ಏನಾಗ್ತದೆ ಅಂತ ಸೂತಕ್ಕೆಲ್ಲ ಸರಿ ಆಗದಿದ್ದರೆ ಕೆಲವೊಮ್ಮೆ ಹಾರ್ಮೋನ್ಸ್ ಇದು ಟ್ಯಾಬ್ಲೆಟ್ಸ್ ಎಲ್ಲ ತೆಗೆದುಕೊಂಡು ಅದರಿಂದ ಸಹ ಕೆಲವೊಮ್ಮೆ ಈಸ್ಟ್ರೋಜನ್ ಜಾಸ್ತಿ ಆಗಿ ಅದರಿಂದ ಗೆಡ್ಡೆಗಳು ಬರುವ ಸಾಧ್ಯತೆಗಳಿದೆ. ಒಂದು ಹೋಮಿಯೋಪತಿಯಲ್ಲಿ ನೀವು ಹೇಳಿದ್ರೆ ಮೆಡಿಸಿನ್ಸ್ ಇದೆ ಅದಕ್ಕೆ ಅಂತ, ಒಂದು ಎಷ್ಟು ಸಮಯ ಬೇಕಾಗುತ್ತೆ ಈ ಒಂದು ಟ್ರೀಟ್ಮೆಂಟ್ಗೆ? ಅಲ್ಲ, ನಾವು ಹೇಳುದಾದ್ರೆ ಅದು ಡಿಪೆಂಡಿಂಗ್ ಆನ್ ದ ಸೈಜ್ ಮತ್ತು ಸೈಟ್ ಅಂತ ಹೇಳಿದ್ದೇವೆ. ಪಕ್ಕನ ಒಂದು ವೇಳೆ ಒಂದು ಹೆಂಗಸು ಈಗ 30 ಅಥವಾ 25 ವರ್ಷದ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಒಂದು 10 ಅಥವಾ 8 ಸೆಂಟಿಮೀಟರ್ ಫೈಬ್ರಾಯ್ಡ್ಸ್ ಅಂತ ಬಂದ್ರೆ ನಾವು ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ ನಾನು ಹೋಮಿಯೋಪತಿ ಮದ್ದು ಕೊಡ್ತೀನಿ ನೀನು ಗುಣಪಡಿಸ್ತೇನೆ ಅಂತ. ಇಲ್ಲ, ಒಂದು ಸಿಂಗಲ್ ಫೈಬ್ರಾಯ್ಡ್ಸ್ ಇದ್ರೆ ಅವರು ಬೆಟರ್ ಅವರು ಸರ್ಜರಿಗೆ ಹೋಗಿ ಮಯೋಮೆಕ್ಟಮ್ ಅಂತ ಹೇಳ್ತಾರೆ, ಖಾಲಿ ಆ ಫೈಬ್ರಾಯ್ಡ್ಸ್ ಅನ್ನು ಮಾತ್ರ ತೆಗೆದು ಅದನ್ನು ಅದು ತೆಗೆದು ಬಿಡ್ತಾರೆ. ಸೊ ನಂತರ ಪುನಃ ಗೆಡ್ಡೆಗಳು ಆಗದಾಗೆ ಅದು ಹೋಮಿಯೋಪತಿ ಮದ್ದನ್ನು ನಾವು ಕೊಟ್ಟು ಕಾನ್ಸ್ಟಿಟ್ಯೂಷನಲ್ ಮದ್ದನ್ನು ಕೊಟ್ಟು ಅದನ್ನು ನಾವು ನಿವಾರಿಸಬಹುದು. ಹೌದು. ಮತ್ತು ಇನ್ನೊಂದು ಸಣ್ಣ ಗೆಡ್ಡೆಗಳಿದ್ದರೆ, ಒಂದು ವೇಳೆ ಒಂದು ಹೆಂಗಸು 40 ಅಥವಾ 45 ವರ್ಷ ಋತು ಆಗುವ ಮೊದಲು ಬಂದ್ರೆ ನಾವು ಹೇಳ್ತೇವೆ ಇಂಥ ಒಂದು ಇದಕ್ಕೆ ನಿಮಗೆ ಸರ್ಜರಿ ಬೇಕಂತಿಲ್ಲ. ಏನಾಗ್ತದೆ ಅಂತ ಹೇಳಿದ್ರೆ ಋತುಬಂಧ ಆಗುವ ಸಮಯದಲ್ಲಿ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಕಮ್ಮಿ ಆಗ್ತಾ ಬರ್ತದೆ. ಸೊ ಈಸ್ಟ್ರೋಜನ್ ಒಂದು ಹಾರ್ಮೋನ್ ಕಮ್ಮಿ ಆದ ಕೂಡಲೇ ಅದು ಬೆಳೆಯುವುದು ಮತ್ತು ಹೊಸತು ಅದು ಗರ್ಭಕೋಶದ ಗೆಡ್ಡೆ ಆಗುವ ಸಾಧ್ಯತೆ ಇಲ್ಲ. ಸೊ ಏನು ಹೇಳ್ತೀವಿ ಅಂತೇಳಿ ನೀವು ವೇಟ್ ಮಾಡಿ, ನೀವು ಒಮ್ಮೆ ಋತುಬಂಧ ಆದ ನಂತರ ಅದು ಆಟೋಮ್ಯಾಟಿಕಲಿ ದ ಸೈಜ್ ವಿಲ್ ಬಿ ಕಮ್ಮಿಂಗ್ ಡೌನ್, ಅದು ಕಮ್ಮಿ ಆಗ್ತದೆ. ನಿಮಗೆ ಸರ್ಜರಿದ ಅವಶ್ಯಕತೆ ಇಲ್ಲ, ನಿಮ್ಮ ಗರ್ಭಕೋಶವನ್ನು ನೀವು ಪಾಲಿಸಬಹುದು. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಗರ್ಭಕೋಶದ ಗೆಡ್ಡೆಗೆ ಯಾವ ರೀತಿಯಾದಂತಹ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಇದೆ ಅಂತ. ಹಾಗೆ ಇನ್ನೊಂದು ಯುವತಿಯರಲ್ಲಿ ಸಾಮಾನ್ಯವಾಗಿ ಒಂದು ಕಾಣುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ PCOD. ಒಂದು ಇರ್ರೆಗ್ಯುಲರ್ ಆಗಿ ನಮಗೆ ಪೀರಿಯಡ್ಸ್ ಆದರೆ ಅಥವಾ ತುಂಬಾ ಪೇಯ್ನ್ ಬಂದಾಗ ನಾವು ಹಾಸ್ಪಿಟಲ್ಗೆ ಹೋದಾಗ ನಮಗೆ ಗೊತ್ತಾಗುತ್ತೆ PCOD ಅಂತ ಹೇಳ್ತಾರೆ. ಸ್ವಲ್ಪ ಭಯ ಪಡ್ತಾರೆ, ಯಾಕಂದ್ರೆ ಇದರಿಂದ ಏನಾದರೂ ಮುಂದೆ ಸಮಸ್ಯೆ ಆಗುತ್ತಾ ಅಂತ. ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ? ಹೋಮಿಯೋಪತಿಯಲ್ಲಿ ಯಾವ ರೀತಿಯಲ್ಲಿ ಒಂದು ಟ್ರೀಟ್ಮೆಂಟ್ಸ್ ಇದಕ್ಕೆ ಸಿಗುತ್ತೆ ಅನ್ನುವಂಥದ್ದು? ಅದಕ್ಕೆ ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೇವೆ. ಆದರೆ ಅನೇಕ ಮಹಿಳೆಯರು ಏನ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೊಂದು ಹೆದರಿಕೆ ಶುರುವಾಗ್ತದೆ ಅವರಿಗೆ. ನಮಗೆ ಗರ್ಭಿಣಿ ಆಗುವಾಗ ಏನಾದರೂ ತೊಂದರೆ ಬರ್ತದ ಅಥವಾ ಬಂಜತನದ ಏನಾದರೂ ತೊಂದರೆ ಬರ್ತದ ಈ PCODಯಲ್ಲಿ ಅಂತ. ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದರೆ ಪ್ರತಿಯೊಂದು ಗರ್ಭಕೋಶದಲ್ಲಿ 2 ಅಂಡಾಶಯಗಳು ಇರ್ತದೆ. ಆ ಅಂಡಾಶಯದಲ್ಲಿ ಸ್ವಲ್ಪ ಫಾಲಿಕಲ್ಸ್ ಇರ್ತದೆ. ಅದು ನಾರ್ಮಲ್ ಆಗಿ 8 to 10 mm ಅಷ್ಟು ಫಾಲಿಕಲ್ಸ್ ಇರ್ತದೆ, ಸೈಜಸ್ ಇರ್ತದೆ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಇದು 2 ರಿಂದ 28 mm ಸೈಜ್ನಷ್ಟು ದೊಡ್ಡದಾಗ್ತದೆ. 2 ರಿಂದ 28. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ 18 ರಿಂದ 28 mm ದೊಡ್ಡದಾಗೋದು ಅದು ಸಹಜ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಫಾಲಿಕಲ್ಸ್ ಇರ್ತದೆ, ಆದರೆ ಅದು ಮೆಚೂರ್ ಆಗೋದಿಲ್ಲ, ಅದು ದೊಡ್ಡದಾಗೋದಿಲ್ಲ, ಅದು 2 to 9 mm ತನಕ ಮಾತ್ರ ಇರ್ತದೆ. ಸೊ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಅಂಡಾಶಯದಲ್ಲಿ ಅದು ನೆಕ್ಲೆಸ್ ಟೈಪ್ ಪ್ಯಾಟರ್ನ್ ಆಗಿ ಅದು ಓವ್ಯುಲೇಷನ್ಗೆ ತೊಂದರೆ ಕೊಡ್ತದೆ. ಓವ್ಯುಲೇಷನ್ ಆಗೋದಿಲ್ಲ ಆ ಒಂದು ಸಂದರ್ಭದಲ್ಲಿ. ಸೊ ಏನು ಮಾಡ್ತದೆ ಅಂತ ಹೇಳಿದರೆ ಅದು ಅಲೋಪತಿಗೆ ಹೋಗಿ ನಮಗೆ ಓವ್ಯುಲೇಷನ್ ಅಥವಾ ಮೆನ್ಸಸ್ ಇರ್ರೆಗ್ಯುಲಾರಿಟಿ ಬರ್ತದೆ. ಅಂದರೆ ಸರಿ ತಕ್ಕ ಸಮಯಕ್ಕೆ once in 30 daysಗೆ ಆಗುವ ಸೈಕಲ್ಸ್ ಕೆಲವೊಮ್ಮೆ 35 ದಿವಸಕ್ಕೊಮ್ಮೆ ಅಥವಾ 40 ದಿವಸಕ್ಕೊಮ್ಮೆ ಒಂದು ಸೈಕಲ್ ಆಗ್ತದೆ. ಸೊ ಡಾಕ್ಟರ್ ಬಳಿಗೆ ಹೋಗಿ ಅವ್ರೇನು ಮಾಡ್ತಾರೆ, ನನಗೆ ಇಂಥ ತೊಂದರೆಗಳುಂಟು, ಹಾರ್ಮೋನ್ಸ್ ಇದು ಕೆಲವು ಮಾಡುವಾಗ ಹಾರ್ಮೋನ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ತೋರಿಸ್ತದೆ. ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ
ಅದಕ್ಕೆ ಇಚ್ಚಾಟೆ ಅಂದರೆ ಆರ್ಟಿಫಿಷಿಯಲ್ ಹಾರ್ಮೋನನ್ನು ರಿಪ್ಲೇಸ್ಮೆಂಟ್ ಮಾಡಿ ಅದು ಮೆನ್ಸಸ್ ಬರುವ ಹಾಗೆ ಮಾಡ್ತಾರೆ. ಆದರೆ ಹೋಮಿಯೋಪತಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾವು ನಮ್ಮದೊಂದು ಟ್ರೀಟ್ಮೆಂಟ್ ಹೋಮಿಯೋಪತಿದೊಂದು ಬೇರೆ ಥರ ಏನು ಮಾಡ್ತೀವಿ, ನಾವು ಹಾರ್ಮೋನಕ್ಕೆ ತಕ್ಕ ನಾವು ಮೆಡಿಸಿನ್ಸ್ ಅಂತ ಕೊಡೋದಿಲ್ಲ. ಸೊ ಹೋಮಿಯೋಪತಿಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ರೋಗಿಗೆ ನಾವು ಹೆಚ್ಚು ಪ್ರಾಮಾಣಿಕತೆಯನ್ನು ಕೊಟ್ಟು ರೋಗಕ್ಕೆ ನಾವು ಜಾಸ್ತಿ ಇದು ಕೊಡೋದಿಲ್ಲ. ಸೊ ಏನು ಮಾಡ್ತೀವಿ ಅಂದರೆ, ನಾವು ಮನುಷ್ಯಗದು ಸಿಂಪ್ಟಮ್ಸ್ ಅಂತ ಹೇಳ್ತಾರೆ, ಹೋಲಿಸ್ಟಿಕ್ ಅಪ್ರೋಚು, ಅವರ ಒಂದು ಫುಲ್ ಹಿಸ್ಟ್ರಿಯನ್ನು ತೆಗೆದುಕೊಂಡು ಆಗಲಿ ಮಾನಸಿಕ ಅಥವಾ ದೈಹಿಕ ಅಥವಾ ಕೌಟುಂಬಿಕ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲವನ್ನು ತೆಗೆದುಕೊಂಡು ಅವರದ್ದು ಇಷ್ಟ ಆಗ್ಬೋದು, ಇಷ್ಟ ಆಗದಿರೋದು, ಅಥವಾ ಏನಾದರೂ ಸ್ಟ್ರೆಸ್ಫುಲ್ ಲೈಫ್ ಇದ್ದರೆ ಅದು ಹೇಗೆ ಅವರಿಗೆ ಪಾಲಿಸಿಸ್ಟಿಕ್ ಓವರಿಯನ್ ಬರಲು ಸಾಧ್ಯ ಅದನ್ನು ನಾವು ಮೊದಲು ಕಂಡು ಹಿಡಿದು ಅದಕ್ಕೆ ತಕ್ಕಾಗೆ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸನ್ನು ಕೊಡ್ತೇವೆ. ಸೊ ಏನು ಮಾಡ್ತೇವೆ ಅಂತ ಹೇಳಿದರೆ, ಅವರ ಸಿಂಪ್ಟಮ್ಸು ಮತ್ತು ನಾವು ಕೊಡುವ ಆ ಮೆಡಿಸಿನಲ್ ಸಿಂಪ್ಟಮ್ಸು ಎರಡೂ ಟ್ಯಾಲಿ ಆಗಬೇಕು. ಅದು ಸಿಂಪ್ಟಮ್ ಸಿಮಿಲಾರಿಟಿ ಅಂತ ಹೇಳ್ತೇವೆ. ನಂತರ ಅದಕ್ಕೆ ಆ ವ್ಯಕ್ತಿಗೆ ಅನುಗುಣವಾಗಿ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನನ್ನು ಕೊಟ್ಟು ಅವರದ್ದು ಹಾರ್ಮೋನ್ಸ್ ಲೆವೆಲ್ಸ್ ನಾರ್ಮಲ್ ಬರುವ ಹಾಗೆ ನಾವು ನೋಡ್ಕೊಳ್ತೇವೆ. ಸೊ ನಾವು ಹಾರ್ಮೋನ್ಸನ್ನು ಕೊಡೋದಿಲ್ಲ, ಬದಲಿಗೆ ನಾವು ನಮ್ಮ ಈ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಕೊಟ್ಟು ಅವರಲ್ಲಿ ಬದಲಾವಣೆ ಎಂತಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಅದನ್ನು ಸರಿಪಡಿಸುವ ಹಾಗೆ ನಾವು ನಮ್ಮ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅನ್ನು ಮಾಡ್ತೀರಿ. ಸೊ ಅದು ಮುಂದೆ ಪ್ರೆಗ್ನೆನ್ಸಿಗೆ ಏನು ತೊಂದರೆ ಬರುವುದಿಲ್ಲ. ಈವನ್ ಅವರ ಹಾರ್ಮೋನ್ಸ್ ಲೆವೆಲ್ಸ್ ನಾರ್ಮಲ್ ಆಗಿ ಅವರ ನಾರ್ಮಲ್ ಸೈಕಲ್ ಆಗುವ ಹಾಗೆ ಅದು ಪರಿವರ್ತನೆ ಬರುತ್ತೆ. ಓಕೆ, ಇನ್ನು ಮುಂದೆ ಒಂದು ಪ್ರಶ್ನೆ ಅಂತ ಕೇಳಿದ್ರೆ, ಈ ಒಂದು ಋತುಸ್ರಾವ ಸಮಯದಲ್ಲಿ ಬಿಳಿ ಸ್ರಾವ ಆಗುತ್ತೆ, ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಸೊ ಅದು ಯಾವ ಕಾರಣದಿಂದಾಗಿ, ಅದು ಹೇಗೆ ಕಡಿಮೆ ಮಾಡಬಹುದು ಅನ್ನುವಂಥದ್ದು? ಬಿಳಿ ಸ್ರಾವ ಒಂದು ಸಹಜ, ಅದು ಎಲ್ಲ ಒಂದು ಹೆಂಗಸರಲ್ಲಿ ಸಹ ಒಂದಲ್ಲ ಒಂದು ಥರದಲ್ಲಿ ಅದು ಬಿಳಿ ಸ್ರಾವ ಆಗ್ತದೆ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ವಿಪರೀತ ಬಿಳಿ ಸ್ರಾವ. ಸೊ ನಾರ್ಮಲ್ ಆಗಿ ಬಿಳಿ ಥರದ್ದು ಇರ್ತದೆ, ಮತ್ತೊಂದು ನೋಳಿ ಥರ ಇರ್ತದೆ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ವಿಪರೀತ ಅಂತ ಹೇಳಿದರೆ ಕೆಲವೊಮ್ಮೆ ಕಲರ್ ಚೇಂಜ್ ಆಗ್ತದೆ. ವೈಟ್ನಿಂದ ಕೆಲವೊಮ್ಮೆ ಯೆಲ್ಲೋ ಕಲರ್, ಅಥವಾ ಕೆಲವೊಮ್ಮೆ ಗ್ರೀನಿಶ್, ಕೆಲವೊಮ್ಮೆ ಬ್ರೌನಿಶ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಏಜ್ ಆಲ್ಸೋ, ಯಾವ ಒಂದು ಪ್ರಾಯದಲ್ಲಿ ಅಂತ. ಫಾರ್ ಎಕ್ಸಾಂಪಲ್, ನಾವು ಒಂದು 40-45 ವರ್ಷದ ನಂತರ ಒಂದು ಮಹಿಳೆ ಒಂದು ವಿಪರೀತ ರಕ್ತಸ್ರಾವ ಬಂದರೆ, ಆಫೆನ್ಸಿವ್ನೆಸ್ ಅಂದರೆ ಸ್ವಲ್ಪ ಸ್ಮೆಲ್ ಎಲ್ಲ ಇದ್ದರೆ ನಾವು ಅದನ್ನು ನೋಡಬೇಕು. ಅದು ಕ್ಯಾನ್ಸರ್ ಆಗುವ ಪರಿವರ್ತನೆ ಸಮೇತ ಕೆಲವೊಮ್ಮೆ ಇರ್ತದೆ. ಸೊ ಅಂಥ ಥರದಿದ್ದರೆ ನಾವು ಸ್ವಲ್ಪ ಅದಕ್ಕೆ ತಕ್ಕ ಸ್ವಲ್ಪ ಇನ್ವೆಸ್ಟಿಗೇಷನ್ಸ್ ಮಾಡಿ, ಪ್ಯಾಪ್ಸ್ಮಿಯರ್ ಮಾಡಿ, ಅಥವಾ ಅದು ಬಿಳಿ ಸ್ರಾವವನ್ನು ಪರೀಕ್ಷೆಗೆ ಕೊಟ್ಟು ಯಾತಕ್ಕೋಸ್ಕರ ಇಂಥ ಸ್ರಾವ ಬರಲು ಕಾರಣ. ಮೇನ್ಲಿ ಯಂಗ್ಸ್ಟರ್ಸ್ ಅಲ್ಲಿ ಹೇಳುವುದಾದರೆ ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಗೊನೋರಿಯಾ ಅದೆಲ್ಲ ಇಂಥ ಥರದಿದ್ರೆ ಅಂತ ಬಿಳಿ ಸ್ರಾವ ಬರುವ ಸಂಭವ ಉಂಟು. ಆದರೆ ಮೊದಲಿದಾಗಿ ವಿಪರೀತ ವಾಸನೆ ಇದ್ದರೆ ಅದಕ್ಕೆ, ಮತ್ತು ಕಲರ್ ಚೇಂಜ್ ಆದರೆ, ಮತ್ತು ಸ್ವಲ್ಪ ತುರಿಕೆ ಅಥವಾ ಬರ್ನಿಂಗ್, ಈ ಮೂತ್ರದಲ್ಲಿ ಉರಿ ಅಂಥದ್ದು ಸ್ವಲ್ಪ ಕಾಯಿಲೆಲ್ಲ ಕಂಡು ಬಂದರೆ ತಕ್ಷಣ ಡಾಕ್ಟರ್ ಬಳಿಗೆ ಹೋಗಿ ನಾವು ಅದಕ್ಕೆ ತಕ್ಕ ಮದ್ದನ್ನು ತೆಗೆದುಕೊಳ್ಬೇಕು. ಇದಕ್ಕೆಲ್ಲ ಸಹ ಹೋಮಿಯೋಪತಿಯಲ್ಲಿ ನಮ್ಮದರಲ್ಲಿ ಒಳ್ಳೆ ಮದ್ದು ಉಂಟು, ಲೈಕ್ ಕ್ರಿಯೋಸೋಟಮ್, ಅಲುಮಿನಾ, ಪಲ್ಸಟಿಲ್ಲ, ಬೋರ್ಯಾಕ್ಸ್ ಅಂತ ಥರದ್ದು ನಾವು ಮದ್ದು ಕೊಟ್ಟು ಇದನ್ನು ಕಂಪ್ಲೀಟ್ ಆಗಿ ನಾವು ಗುಣಪಡಿಸಬಹುದು. ಅದು ಒಂದು ಅಂದರೆ ಹೇಳಿದ್ರೆ ನಾವು ಇನ್ವೆಸ್ಟಿಗೇಷನ್ಸ್ ಮಾಡಬೇಕು. ಬ್ರೌನಿಶ್ ಥರ ವಾಟ್ರಿ ಟೈಪ್ ಡಿಸ್ಚಾರ್ಜ್ ಎಲ್ಲ ಇದ್ದರೆ ಮತ್ತು ತುಂಬ ವಾಸನೆ ಎಲ್ಲ ಇದ್ದರೆ ಅದು ನಾವು ನೋಡಬೇಕು, ಇದು ಕ್ಯಾನ್ಸರ್ಗೆ ಪರಿವರ್ತನೆಗೊಳ್ಬೋದಾ ಅಥವಾ ಕ್ಯಾನ್ಸರ್ನಿಂದ ಇಂಥ ಒಂದು ಬಿಳಿ ಸ್ರಾವ ಬರ್ತದ ಅಂತ ನೋಡಬೇಕಾಗುತ್ತೆ. ಕೆಲವೊಂದು ಬಾರಿ ನಾವೊಂದು ಕೇಳಿದ್ದಿದೆ, ಈ ಒಂದು ವೈಟ್ ಡಿಸ್ಚಾರ್ಜ್ ಇಂದ ಬೆನ್ನು ನೋವಾಗುವುದು ಸಹಜ, ಬೆನ್ನು ಮೂಳೆಗೇನೋ ಎಫೆಕ್ಟ್ ಇದೆ ಅಂತ ಹೇಳ್ತಾರೆ. ಅದು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಬಿಳಿ ಸ್ರಾವ ಕೆಲವೊಮ್ಮೆ ಯೋನಿಯಿಂದ ಬರ್ಬೋದು, ಗರ್ಭಕಂಠದಿಂದ ಬರ್ಬೋದು, ಗರ್ಭಕೋಶದಿಂದ ಬರ್ಬೋದು, ಅಥವಾ ದಿಂಬನಾಳದಲ್ಲಿ ಏನಾದರೂ ಸೋಂಕು ಅಥವಾ ಓವರಿಸರಲ್ಲಿ ಏನಾದರೂ ಸೋಂಕಿದ್ರೆ ಅಲ್ಲಿ ಸೋಂಕಿನಿಂದ ಸಹ ಕೆಲವೊಮ್ಮೆ ಬಿಳಿ ಸ್ರಾವ ಬರ್ತದೆ. ಸೊ ನಾವು ಮೊದಲಿಗೆ ಕಂಡುಹಿಡಿಯಬೇಕು ಈ ಸೋಂಕು ಯಾವ ಕಾರಣದಿಂದ ಬಂದಿದೆ ಅಂತ. ಸೊ ಸರ್ವಿಕ್ಸ್ ಅದಂದ್ರೆ ಯೋನಿ ಸ್ವಲ್ಪ ಇದು ಗರ್ಭಕಂಠದಿದ್ದು, ಅದು ಸ್ವಲ್ಪ ನಮ್ಮ ಹಿಂದ್ಗಡೆ ಸ್ವಲ್ಪ ಮೇಲೆ ನಮಗೆ ಅದು ಅಪ್ಪರ್ ಪಾರ್ಟ್ ಅಂತ ಹೇಳ್ತೇವೆ. ಸೊ ಅದಕ್ಕೋಸ್ಕರ ನಮಗೆ ಬೆನ್ನು ನೋವು ಬರುವ ಚಾನ್ಸಸ್ ಉಂಟು. ಅದು ಬೆನ್ನು ನೋವು ಚಾನ್ಸಸ್ ಇನ್ನೊಂದು ಕಾರಣ ಏನಂತ ಹೇಳಿದರೆ, ಕೆಲವು ಮಹಿಳೆಯರು ಹೋಗಿ ಗರ್ಭಪಾತ ಮಾಡೋದು ಅಥವಾ ಅನ್ಹೈಜಿನಿಕ್ ಕಂಡೀಷನಲ್ಲಿ DNC ಮಾಡೋದು ಅಂಥ ಥರದ್ದು ಕೆಲವೊಮ್ಮೆ ಇದ್ದರೆ, ಹಿಸ್ಟ್ರಿ ಇದ್ದರೆ ಅದು ಇನ್ಫೆಕ್ಷನ್ ಆಗ್ತದೆ, ಗರ್ಭಕೋಶಕ್ಕೆ ಇನ್ಫೆಕ್ಷನ್ ಆಗಿ ಅಲ್ಲಿಂದ ನಮಗೆ ತೊಂದರೆ ಬರುವ ಚಾನ್ಸಸ್ ಉಂಟು. ಸೊ ಫಸ್ಟ್ ನಾವು ಹಿಸ್ಟ್ರಿ ತಗೊಳ್ಬೇಕು. ಅಥವಾ ಕೆಲವೊಮ್ಮೆ ಕಾಪರ್ ಟೀ ಎಲ್ಲ ಯೂಸ್ ಮಾಡ್ತಾರೆ, ಅದನ್ನು ತೆಗೆಯಲು ಮರೆತು ಹೋಗ್ತಾರೆ. ಸೊ ಆ ಎಲ್ಲ ಕಾರಣದಿಂದ ಕೆಲವೊಮ್ಮೆ ಇಂಥ ಸೋಂಕು ತಗಲಿ ಅಂತ ಡಿಸ್ಚಾರ್ಜ್ ಬರುವ ಸಂಭವ ಉಂಟು.
ಓಕೆ. ಇನ್ನು ಡಾಕ್ಟರ್, ಸಾಮಾನ್ಯವಾಗಿ ಈ ಒಂದು ಪೀರಿಯಡ್ಸ್ ಅನ್ನುವಂಥದ್ದು, ಋತುಸ್ರಾವ, ಋತುಚಕ್ರ ಎನ್ನುವಂಥದ್ದು ಒಂದು 40-50 ವರ್ಷಕ್ಕೆ ನಿಲ್ತದೆ. ಅದು ಆಗ ನಿಲ್ಲುವ ಸಮಯದಲ್ಲಿ ಕೆಲವೊಂದು ಮಹಿಳೆಯರಿಗೆ ತುಂಬಾ ತೊಂದರೆಗಳು ಉಂಟಾಗುತ್ತೆ, ತುಂಬಾ ವಿಪರೀತ ನೋವು ಆ ರೀತಿ ಇರುತ್ತೆ. ಕೆಲವೊಬ್ಬರಿಗೆ ಬೇಗ ನಿಂತು ಹೋಗುತ್ತೆ, ಇನ್ನು ಕೆಲವರಿಗೆ ನಿಲ್ಲೋದೇ ಇಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಇದಕ್ಕೆ ನಾವು ಋತು ಬಂಧ ಅಂತ ಹೇಳ್ತೇವೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಹಾರ್ಮೋನ್ಸ್ ಇರ್ತದೆ, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅಂತ. ಸೊ ಈ ಹಾರ್ಮೋನಿನ ಆಕ್ಟಿವಿಟೀಸ್ ಯೂಶ್ವಲಿ 40 ಅಥವಾ 45 ವರ್ಷ ಆಗುವಾಗ ಅದು ಕೆಲವೊಮ್ಮೆ ಕಮ್ಮಿ ಆಗಿ 45 ವರ್ಷದ ನಂತರ ಕೆಲವೊಮ್ಮೆ ನಿಂತು ಹೋಗ್ತದೆ. ಸೊ ಒಮ್ಮೆ ಈಸ್ಟ್ರೋಜನ್ ಆಕ್ಟಿವಿಟಿ ನಿಂತ ನಂತರ ನಾವು ಮೆನೋಪಾಸ್ ಆಯ್ತಂತ, ಅಂದರೆ ಋತುಬಂಧ ಆಯ್ತಂತ. ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ, ಈ ಋತುಬಂಧ ಯಾವುದಾದ್ರೊಂದು ಕೆಲವೊಮ್ಮೆ ಸೂತಕ 2-3 ತಿಂಗಳಿಗಾಗಿ ನಂತರ 4ನೇ ತಿಂಗಳಿಗೆ ಆಗ್ಬೋದು, ಅಥವಾ ಕೆಲವೊಮ್ಮೆ ಕಮ್ಮಿ ಸೂತಕ ಅದಕ್ಕೆ ನಂತರ ಕಡಿಮೆ ಅದು ನಿಂತು ಹೋಗ್ಬೋದು. ಕೆಲವೊಮ್ಮೆ ಈ ತಿಂಗಳಲ್ಲಿ ಆದರೆ ನೆಕ್ಸ್ಟ್ ತಿಂಗಳಿಂದ ಮೆನ್ಸಸ್ಸೇ ಆಗದೇ ಇರ್ಬೋದು. ಸೊ ಹೀಗೆ ಪ್ರತಿಯೊಂದು ಡಿಫ್ರೆಂಟ್ ಟೈಪಲ್ಲಿ ನಮಗೆ ಮೆನೋಪಾಸ್ ಆಗ್ತದೆ. ಆದರೆ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ, ಸೂತಕ ಆದ ನಂತರ ಒಂದು 4-5 ತಿಂಗಳು ಸೂತಕ ಆಗುದೇ ಇಲ್ಲ, 6ನೇ ತಿಂಗಳು ಅಥವಾ 7ನೇ ತಿಂಗಳಾಗುವಾಗ ಪುನಃ ಆಗ್ತದೆ. ಸೊ ನಾವು ಏನು ಮಾಡಬೇಕಂತ ಹೇಳಿದರೆ, ಇದನ್ನು ಕಂಡುಹಿಡಿಬೇಕು. ಯಾತಕ್ಕೋಸ್ಕರ ಅವರು ಪೋಸ್ಟ್ ಮೆನೋಪಾಸಲ್ ಅಂದರೆ ಒಮ್ಮೆ ಕರೆಕ್ಟಾಗಿ ಸೂತಕ ನಿಂತು 6 ತಿಂಗಳ ನಂತರ ಒಂದು ವೇಳೆ ರಕ್ತ ಹೋದರೆ ಅದನ್ನು ನಾವು ಕಂಡುಹಿಡಿಬೇಕು. ಒಂದು ಸ್ಕ್ಯಾನಿಂಗ್ ಮಾಡಿ ಏನಾದರೂ ಗರ್ಭಕೋಶದಲ್ಲಿ ಏನಾದರೂ ಗೆಡ್ಡೆಗಳುಂಟಾ, ಅಥವಾ ಗರ್ಭಕೋಶದಲ್ಲಿ ಏನಾದರೂ ಕ್ಯಾನ್ಸರ್ ಬಂದಿದಾ, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸೊ ಇಂಥ ಒಂದು ಇದರಲ್ಲೆಲ್ಲ ಕೆಲವೊಮ್ಮೆ ರಕ್ತಪಾತ ಆಗ್ತಾ ಇರ್ತದೆ, ಕೆಲವೊಮ್ಮೆ ಡ್ರಾಪ್ ಬ್ಲೀಡಿಂಗ್ ಆಗ್ತದೆ. ಸೊ ಸರ್ವೈಕಲ್ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಗರ್ಭಕೋಶದ ಕ್ಯಾನ್ಸರ್. ಸೊ ಈ ಒಂದು ಇದರಲ್ಲಿ ಮತ್ತು ಡ್ಯೂರಿಂಗ್ ದ ಮೆನೋಪಾಸ್ ಕೆಲವೊಮ್ಮೆ ವಿಪರೀತ ಸ್ವೆಟ್ ಆಗೋದು, ಹಾಟ್ ಫ್ಲಶಸ್ ಥರ, ಕೆಲವೊಮ್ಮೆ ಪ್ಯಾಲ್ಪಿಟೇಷನ್ ಬರ್ತದೆ, ಕೆಲವೊಮ್ಮೆ ಸಿಟ್ಟು, ಸಮ್ ಮೂಡ್ ಚೇಂಜಸ್, ಇರಿಟೇಬಿಲಿಟಿ, ಆ್ಯಂಗರ್, ಅದೆಲ್ಲ ಸಹಜ. ಅದು ಹಾರ್ಮೋನಿನ ಕೊರತೆಯಿಂದಾಗಿ ಇಂಥ ತೊಂದರೆಗಳು ಬರ್ತದೆ. ಆದರೆ ಹೋಮಿಯೋಪತಿಯಲ್ಲಿ ಇದಕ್ಕೆ ಒಂದು ಬಹಳ ಒಂದು ಮದ್ದು ನಾವು ನಮ್ಮ ಹತ್ರ ಇದೆ, ಮತ್ತು ಅದನ್ನು ಸಂಪೂರ್ಣವಾಗಿ ಹಾರ್ಮೋನ್ಸ್ ಇದು ಟ್ರೀಟ್ಮೆಂಟ್ ಇಲ್ಲದೆ ನಾವು ಅದನ್ನು ಗುಣಪಡಿಸಬಹುದು. ಆದರೆ ಅಲೋಪತಿಗೆ ಹೋದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈಸ್ಟ್ರೋಜನ್ ಹಾರ್ಮೋನ್ ಕಮ್ಮಿ ಆಗಿದೆ, ಸೊ ದೇ ರಿಪ್ಲೇಸ್ ವಿತ್ ದ ಈಸ್ಟ್ರೋಜನ್ ಥೆರಪಿ, ಮತ್ತು ಆ ಸಿಂಪ್ಟಮ್ಸ್ ಅನ್ನು ಅವರು ಕಮ್ಮಿ ಮಾಡ್ತಾರೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಋತುಬಂಧದ ಸಮಯದಲ್ಲಿ ಅಥವಾ ಇರ್ರೆಗ್ಯುಲರ್ ಆಗಿ ಏನು ಮೆನ್ಸ್ಟ್ರುವೇಷನ್ ಆಗುತ್ತೆ ಆ ಸಂದರ್ಭದಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ. ಒಂದು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ನೀವೇನು ಹೇಳ್ತೀರಾ ಅನ್ನುವಂಥದ್ದು? ಗರ್ಭಕೋಶದ ಕ್ಯಾನ್ಸರ್ ಕೆಲವು ಲಕ್ಷಣಗಳುಂಟು. ಫಸ್ಟ್ ಏನಾಗ್ತದೆ ಅಂತ ಹೇಳಿದರೆ, ಫಸ್ಟ್ ಅದು ಮೆನೋಪಾಸ್ ಋತುಬಂಧ ಆಗಿ 6 ತಿಂಗಳ ನಂತರ ಕೆಲವೊಮ್ಮೆ ರಕ್ತಸ್ರಾವ ಆಗ್ತದೆ. ಸೊ ಈ ರಕ್ತಸ್ರಾವಕ್ಕೆ ಅನೇಕ ಕಾರಣಗಳುಂಟು. ಸೊ ಮೊದಲಿನ ಕಾಸ್ ಅಂತ ಹೇಳಿದ್ರೆ, ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗಿಗೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಗರ್ಭಕೋಶದ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್. ಅದು ಏನು ಮಾಡಬೇಕಂತ ಹೇಳಿದರೆ, ಫಸ್ಟ್ ನಾವು ರಕ್ತ ಬಂದ ಕೂಡಲೇ ನಾವು ಪೇಷಂಟಿಗೆ ಹೇಳಬೇಕು, ಒಂದು ಪ್ಯಾಪ್ಸ್ಮೇರ್ ಮಾಡಿ, ಇಲ್ಲದಿದ್ದರೆ ಒಂದು ಅಲ್ಟ್ರಾಸೋನೋಗ್ರಫಿ ಮಾಡಿ ಅಂತ. ಒಂದು ವೇಳೆ ಮೆಟ್ರೋ ರೀಜನ್ ಅಂತ ಹೇಳ್ತಾರೆ, ಅಂದರೆ ಡ್ರಾಪ್ ಬ್ಲೀಡಿಂಗ್ ಆನ್ ಸ್ಟ್ರೈನಿಂಗ್ ಅಥವಾ ಏನಾದರೂ ಇನ್ಸ್ಟ್ರೂಮೆಂಟ್ ಹಾಕುವಾಗ ಬ್ಲೀಡಿಂಗ್ ಬಂದರೆ ಅದು ಮೋಸ್ಟ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಯೋನಿಯ ಗರ್ಭಕಂಠದ ಕ್ಯಾನ್ಸರ್ ಅಂತ. ಒಂದು ವೇಳೆ ವಿಪರೀತ ರಕ್ತಸ್ರಾವ ಆದರೆ ಅದು ಗರ್ಭಕೋಶದ ಕ್ಯಾನ್ಸರ್, ಅಂದರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ಅದರಿಂದ ಮೆನೊರೇಜಿಯಾ ಟೈಪ್ ಆಫ್ ಬ್ಲೀಡಿಂಗ್ ಬರ್ತಾ ಇರ್ತದೆ. ಸೊ ಫಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ, DNC ಮಾಡಿ ಅದನ್ನು ಫಸ್ಟ್ ಪತ್ತೆ ಹಚ್ಚಬೇಕು, ವೆದರ್ ಇಟ್ ಈಸ್ ಎ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಥವಾ ಇದು ವೆದರ್ ಇಟ್ ಈಸ್ ಎ ನಾರ್ಮಲ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ. ಈಸ್ಟ್ರೋಜನ್ ಎಲ್ಲ ಹಾರ್ಮೋನ್ ತೆಗೆದುಕೊಂಡು ಕೆಲವೊಮ್ಮೆ ಏನಾಗ್ತದೆ, ಗರ್ಭಕೋಶ ದಪ್ಪ ಆಗ್ತದೆ. ಸೊ ಪಕ್ಕನೆ ಒಂದು ವೇಳೆ ಕ್ಯಾನ್ಸರ್ ಅಂತ ಹೇಳಿದರೆ ಗರ್ಭಕೋಶವನ್ನು ತೆಗೆದು ಬಿಡೋದು ಒಳ್ಳೆಯದು. ಯಾಕಂತ ಹೇಳಿದರೆ ಇದು ಬೇಗನೆ ಸ್ಪ್ರೆಡ್ ಆಗಿ ಬೇರೆ ಒಂದು ಆರ್ಗನಿಗೆ ಅದು ಇದಾಗಿ ಮತ್ತು ಮೆಟಾಸ್ಟಾಸಿಸ್ ಆಗಿ ಮತ್ತು ಇನ್ನೊಂದು ತೊಂದರೆಗಳು ಬರ್ತದೆ ಪೇಷಂಟ್ಸಿಗೆ. ಸೊ ಗರ್ಭಕೋಶವನ್ನು ತೆಗೆದು ಅದರ ನಂತರ ಕೀಮೋಥೆರಪಿ ಅಥವಾ ಬೇಕಿದ್ರೆ ರೇಡಿಯೋಥೆರಪಿ ಮಾಡಿ ಅದರೊಟ್ಟಿಗೆ ನಾವು ಹೋಮಿಯೋಪತಿ ಮದ್ದನ್ನು ಕೊಟ್ಟರೆ ಅವರಿಗೆ ಆ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿಯಿಂದ ಆಗುವ ಕೆಲವು ಸೈಡ್ ಇಫೆಕ್ಟ್ಸ್ಗಳನ್ನು ನಾವು ಅದನ್ನು ತಡೆಗಟ್ಟಬಹುದು. ಮಾತ್ರವಲ್ಲ, ಅವರ ಇಮ್ಯೂನ್ ಸಿಸ್ಟಮ್ ಆಲ್ಸೋ ನಮ್ಮ ಮದ್ದಿನಿಂದ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದು. ಇನ್ನೊಂದು ಬಹುದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ ಡಾಕ್ಟರ್, ಗರ್ಭ ಜಾರುವಿಕೆ. ಈ ಒಂದು ಸಮಸ್ಯೆ ಅನ್ನುವಂಥದ್ದು ಕೆಲವೊಂದು ಬಾರಿ ಕೆಲವೊಂದು ಮಹಿಳೆಯರಿಗೆ ಕಾಣಿಸ್ಕೊಳ್ಳುತ್ತೆ. ಅದರ ಬಗ್ಗೆ ಏನು ಹೇಳ್ತೀರಾ? ಅದನ್ನ ಸರ್ಜರಿ ಮೂಲಕನೇ ಸರಿ ಮಾಡಬೇಕಾ, ಅದು ಏನು ಅನ್ನುವಂಥದ್ದು? ಗರ್ಭ ಜಾರುವಿಕೆ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಕಾರಣಗಳು ಉಂಟು. ಗರ್ಭ ಜಾರುವಿಕೆ ಮುಖ್ಯವಾಗಿ ಅದು ಬರುವುದು ಹೇಗಂತ ಹೇಳಿದ್ರೆ,
ಕೆಲವರು ಮಹಿಳೆಯರು ತುಂಬಾ ಸಲ ಹೆರಿಗೆ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಮಾಂಸಖಂಡದ ಅಥವಾ ಲಿಗಮೆಂಟ್ಸ್ ಅದು ಸ್ಟ್ರೆಚ್ ಆಗ್ತದೆ. ಸೊ ಸ್ಟ್ರೆಚ್ ಆಗಿ ಅದಕ್ಕೆ ಬಲ ಇರುವುದಿಲ್ಲ. ಸೊ ಅದರಿಂದ ಮೇನ್ಲಿ ಅದು ಜಾರುವುದು ಸಹಜ. ಸೊ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲಾ ಗರ್ಭಕೋಶದ ಜಾರುವಿಕೆಗೆ ನಾವು ಮದ್ದು ಕೊಡ್ಬೇಕಾದ್ರೆ ಸ್ವಲ್ಪ ಗ್ರೇಡ್ಸ್ ಉಂಟು. 1st ಡಿಗ್ರಿ, 2nd ಡಿಗ್ರಿ, 3rd ಡಿಗ್ರಿ ಮತ್ತು 4th ಡಿಗ್ರಿ ಅಂತ. ಸೊ 4th ಡಿಗ್ರಿ ಅಂತ ಹೇಳಿದ್ರೆ ಕಂಪ್ಲೀಟ್ ಗರ್ಭಕೋಶ ಹೊರಗಡೆ ಕಾಣ್ತದೆ. ಸೊ ಅಂತ ಸಂದರ್ಭದಲ್ಲಿ ಹಿಸ್ಟ್ರೆಕ್ಟಮಿ ಮಾಡಿದ್ರೆ ತುಂಬಾ ಒಳ್ಳೇದು, ಮಾಡಲೇಬೇಕಾಗ್ತದೆ. ಇಲ್ಲದಿದ್ದರೆ ಅದು ಸ್ವಲ್ಪ ಅಡಚಣೆ ಆಗ್ತದೆ. 1st ಡಿಗ್ರಿ ಮತ್ತು 2nd ಡಿಗ್ರಿ ಹೇಳುವುದಾದ್ರೆ ಸ್ವಲ್ಪ ಎಕ್ಸಸೈಸಸ್ ಅಂದರೆ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಅದನ್ನೆಲ್ಲ ಕೊಟ್ಟು ಈವನ್ ನಮ್ಮ ಹೋಮಿಯೋಪತಿ ಮದ್ದಿನಲ್ಲಿ ನಾವು ಅದನ್ನು ಸ್ವಲ್ಪ ತಡೆಗಟ್ಟಬಹುದು. ಇನ್ನೂ ಜಾರುವಿಕೆ ಸ್ವಲ್ಪ ಅವರಿಗೆ ಎಕ್ಸಸೈಸ್ ಕಳಿಸಬೇಕು ಮತ್ತು ಅವರಿಗೆ ಸ್ವಲ್ಪ ಭಾರದ ಎತ್ತುವುದು ಅದನ್ನೆಲ್ಲ ಸ್ವಲ್ಪ ತಡಿಲಿಕ್ಕೆ ಹೇಳಬೇಕು. ಇನ್ನು ಕ್ಯಾನ್ಸರ್ ಬರುವ ಸಂಬಂಧ ಉಂಟು. ಗರ್ಭಕೋಶ ಕಂಪ್ಲೀಟ್ ಅದು ಹೊರಗಡೆ ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇನ್ಫೆಕ್ಷನ್ ಕಾಮನ್ ಇರ್ತದೆ. ಸೊ ಇನ್ಫೆಕ್ಷನ್ ಆಗಿ ಏನಾಗ್ತದೆ ಅದರಲ್ಲಿ ಪುನಃ ಬಿಳಿ ಸ್ರಾವ ಆಗಿ ಅಲ್ಸರೇಷನ್ ಆಗಿ ನಂತರ ಅದು ಕ್ಯಾನ್ಸರ್ ಆಗುವಾಗ ಪರಿವರ್ತನೆಗೊಳ್ಳುವ ಸಂಭವ ಇದೆ. ಇನ್ನು ಗರ್ಭಿಣಿಯರಿಗೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂತಹ ಒಂದು ಔಷಧಿಗಳಿದೆ, ಯಾವ ರೀತಿಯ ಚಿಕಿತ್ಸೆಗಳಿದೆ? ಗರ್ಭಿಣಿಯರಲ್ಲಿ ಹೋಮಿಯೋಪತಿ ಮದ್ದು ಬಹಳ ಇದೆ, ಆದ್ರೆ ಅನೇಕ ಮಹಿಳೆಯರಿಗೆ ಇದರ ಅರಿವಿಲ್ಲ. ಸೊ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವರು ಮಹಿಳೆಯರು ಅಲೋಪತಿ ಮದ್ದನ್ನು ಗರ್ಭಿಣಿ ಆಗುವಾಗ ತೆಗೆದುಕೊಳ್ಳಲು ಹೆದರ್ತಾರೆ. ಸೊ ಈಗ ಸ್ವಲ್ಪ ಹೋಮಿಯೋಪತಿಗೆ ಅವ್ರು ಬರ್ತಾ ಇದ್ದಾರೆ. ಸ್ಪೆಷಲಿ ವಿಪರೀತ ವಾಂತಿ ಆದ್ರೆ ಅವರಿಗೆ ಆ ಇಂಗ್ಲಿಷ್ ಮದ್ದು ನೋಡಿದ ಕೂಡ ಮೊದಲೇ ವಾಂತಿ ಆಗ್ತದೆ, ಅದನ್ನು ನೋಡಿದ ಕೂಡಲೇ ಮತ್ತೆ ಪುನಃ ವಾಂತಿ ಆಗ್ಲಿಕ್ಕೆ ಸ್ಟಾರ್ಟ್. ಸೊ ಕೆಲವೊಮ್ಮೆ ಬರ್ತಾರೆ ಅವರು, ನಿಮ್ಮ ಹತ್ರ ಏನಾದರೂ ಹೋಮಿಯೋಪತಿಗೆ ಮದ್ದು ಉಂಟಾ ಅಂತ. ವೆರಿ ಗುಡ್ ಮೆಡಿಸಿನ್ಸ್ ವಿ ಹ್ಯಾವ್ ಫಾರ್ ದ ಹೈಪರೆಮೆಸಿಸ್ ಅಂತ ವಿಪರೀತ ವಾಂತಿ ಆದ್ರೆ, ಮತ್ತು ಕೆಲವೊಮ್ಮೆ ಬೆನ್ನು ನೋವು, ಕಾನ್ಸ್ಟಿಪೇಷನ್, ಮತ್ತು ಕೆಲವೊಮ್ಮೆ ತಲೆ ತಿರುಗುವುದು, ಕಾಲಲ್ಲಿ ಊದು ಬರುವುದು, ಅದಕ್ಕೆಲ್ಲ ಹೋಮಿಯೋಪತಿಯಲ್ಲಿ ತುಂಬಾ ಮದ್ದು ಉಂಟು. ಮತ್ತು ಇವಾಗ ಸ್ವಲ್ಪ ಮಹಿಳೆಯರು ಹೋಮಿಯೋಪತಿಗೆ ಆಂಟಿನೇಟಲ್ಲಿಗೆ ಕೇಸಿಗೆ ಅಂತ ಬರ್ತಾರೆ. ಮಾತ್ರವಲ್ಲ ಈವನ್ ಅವರದ್ದು ಇದಾದ್ಮೇಲೆ ಡೆಲಿವರಿ ಆದ್ಮೇಲೆ ಸಹ ಏನಾದರೂ ಸ್ತನದಲ್ಲಿ ಏನಾದರೂ ತೊಂದರೆ ಇದ್ದರೆ, ತೊಟ್ಟಿನಲ್ಲಿ ಏನಾದರೂ ಕ್ರ್ಯಾಕ್ಸ್ ಇದ್ದರೆ, ಅಥವಾ ಹಾಲು ಸರಿಯಾಗಿ ಬರದಿದ್ದರೆ ಅದಕ್ಕೆಲ್ಲ ಹೋಮಿಯೋಪತಿ ಮದ್ದಿನಲ್ಲಿ ನಾವು ಕೊಡ್ತೇವೆ. ಈವನ್ ಕಾನ್ಸ್ಟಿಪೇಷನ್ ಆಫ್ಟರ್ ದ ಡೆಲಿವರಿ, ಪೈಲ್ಸ್ ಪ್ರಾಬ್ಲಮ್, ಮತ್ತು ಇದು ವೆರಿಕೋಸ್ ವೇನ್ಸ್, ಸೊ ಇದಕ್ಕೆಲ್ಲ ಹೋಮಿಯೋಪತಿಯಲ್ಲಿ ಒಳ್ಳೆ ಮದ್ದಿದೆ. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದ್ರೆ ಡಾಕ್ಟರ್, ಈ ಒಂದು ಮೆನ್ಸ್ಟ್ರುಯೇಷನ್ ಸಮಯದಲ್ಲಿ ನಾವು ಪೇನ್ ಕಿಲ್ಲರ್ಸ್ ಅನ್ನ ಏನ್ ತಗೊಳ್ತೇವೆ, ಮೆಡಿಕಲ್ ಸ್ಟೋರಿಗೆ ಹೋಗಿ ತಗೊಂಡ್ ಬರ್ತೇವೆ ಅಥವಾ ವೈದ್ಯರ ಸಲಹೆ ಪಡ್ಕೊಂಡು ನಾವು ತಗೊಳ್ತೇವೆ. ಈ ಒಂದು ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಪೇನ್ ಕಿಲ್ಲರ್ಸ್ ಅಂತ ಹೇಳಿದ್ರೆ ಅವರು ಯಾವ್ದಕ್ಕೆ ಪೇನ್, ಅದೊಂದು ಇದು ಹಾರ್ಮೋನಲ್ಸ್ ಅಂತರ ಕೊಡ್ತಾರಲ್ಲ. ಈಗ ಓವ್ಯುಲೇಷನ್ ಈಗ ಜಾಸ್ತಿ ಇದಾದ್ರೆ ಅವರು ಕೆಲವೊಮ್ಮೆ ಮೆಡಿಸಿನ್ ಕೊಡುದು, ಅದು ಪೇನ್ಸ್ ನಿಲ್ತದೆ, ಆ ತಿಂಗಳಲ್ಲಿ ಪೇನ್ ನಿಲ್ತದೆ, ಬಟ್ ಇನ್ನೊಂದು ತಿಂಗಳಲ್ಲಿ ಪುನಃ ಅಂಥದೇ ನೋವು ಬರ್ತದೆ. ಸೊ ಏನ್ ಮಾಡ್ಬೇಕಂತ ಹೋಮಿಯೋಪತಿಯಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅಕ್ಯೂಟ್ ಮತ್ತೊಂದು ಕ್ರಾನಿಕ್ ಮೆಡಿಸಿನ್ಸ್ ಅಂತ ಒಂದು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್. ಅಕ್ಯೂಟ್ ಮೆಡಿಸಿನ್ ಅದರ ಅವಧಿ ಖಾಲಿ ಒಂದು 5 ದಿವಸ ಅಥವಾ 1 ವಾರಕ್ಕೆ ತನಕ ಇರ್ತದೆ. ಆದರೆ ಡೀಪ್ ಆಕ್ಟಿಂಗ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಹೇಳಿದ್ರೆ ನಾವು ಆ ವ್ಯಕ್ತಿಗತೆಗೆ ಅನುಗುಣವಾಗಿ ಅವರದ್ದು ಫುಲ್ ಹಿಸ್ಟ್ರಿ ತಕೊಂಡು ನಂತರ ನಾವು ಮದ್ದು ಕೊಡ್ತೇವೆ. ಸೊ ಅದು ಡೀಪ್ ಆಕ್ಟಿಂಗ್ ಮೆಡಿಸಿನ್, ಅದರ ಪವರ್ ಸಾಧಾರಣವಾಗಿ ಒಂದು 60 ಅಥವಾ 80 ದಿವಸದ ತನಕ ಇರ್ತದೆ ಒಂದು ಮದ್ದು. ಸೊ ಏನಾಗ್ತದೆ ಅಂತ ಹೇಳಿದ್ರೆ ಇದನ್ನು ನಾವು ಕೊಡುವಾಗ ಅವರದ್ದು ನೋವು ಬರುವುದು ನೋವು ಕಮ್ಮಿ ಆಗಿ ಅದು ಸಂಪೂರ್ಣವಾಗಿ ನಾಶವಾಗ್ತದೆ. ಅವರಿಗೆ ಪೇನ್ ಕಿಲ್ಲರ್ಸ್ ಪುನಃ ತೆಗೆದುಕೊಳ್ಬೇಕಂತ ಇಲ್ಲ, ನಮ್ಮ ಮದ್ದು ತೆಗೆದುಕೊಂಡ್ರೆ. ಹೌದು, ಫಸ್ಟ್ ಇನಿಷಿಯಲಿ ಸ್ವಲ್ಪ ಒಂದು ತಿಂಗಳು 2 ತಿಂಗಳು ನಾವು ಅದನ್ನು ಅಕ್ಯೂಟ್ ಮೆಡಿಸಿನ್ಸ್ ಅನ್ನು ಕೊಟ್ಟು, ಅದು ಸಹ ಹಾಗೆ ಒಂದು 5 ದಿವಸದ ಮೊದಲು ತೆಗೆದುಕೊಂಡ್ರೆ ಸೂತಕ ಸಮಯದಲ್ಲಿ ನೋವು ಬರಲಿಕ್ಕೆ ಚಾನ್ಸಸ್ ಇಲ್ಲ. ಇನ್ನು ಹೋಮಿಯೋಪತಿಯಲ್ಲಿ ಯಾವ್ದಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ, ನಾವು ಅದನ್ನ ಬಳಸ್ಕೊಳ್ಳೋದ್ರಲ್ಲಿ, ಮದ್ದು ಚಿಕಿತ್ಸೆ ಪಡೆಯೋದ್ರಲ್ಲಿ? ಇಲ್ಲ, ಹೋಮಿಯೋಪತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಅಂತ ಏನಿಲ್ಲ. ಯಾಕಂತ ಹೇಳಿದ್ರೆ ಈ ಹೋಮಿಯೋಪತಿ ಮದ್ದನ್ನು ಮೊದಲು ಕಂಡು ಹಿಡಿದವರು ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಅಂತ. ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವರು ಆಕ್ಚುಲಿ ಅಲೋಪತಿಕ್ ಡಾಕ್ಟರ್ ಆಗಿದ್ರು. 1797 ಈ ಒಂದು ಹೋಮಿಯೋಪತಿ ಔಷಧಿಯನ್ನು ಅವರ ಪದ್ಧತಿಯನ್ನು ಅವರು ಶುರು ಮಾಡಿದ್ದು. ಸೊ ಏನಾಯ್ತಂತ ಹೇಳಿದ್ರೆ ಅವರು ಕೆಲವು ಅಲೋಪತಿಕ್ ಮದ್ದಿನಿಂದ ತಮ್ಮ ಪೇಷಂಟ್ಸ್ಗಳಿಗೆ ಟ್ರೀಟ್ ಮಾಡಲು ವಿಫಲರಾದಾಗ ಸೊ ಅವರು ಹೋಮಿಯೋಪತಿಯಲ್ಲಿ ಕಂಡು ಹಿಡಿದ್ರು. ಸ್ವಲ್ಪ ಅವರದ್ದು ಸಿಂಪ್ಟಮ್ಸ್ ಕಮ್ಮಿ ರೋಗಿಗೆ ಕೊಡುವಾಗ ಅವರ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗ್ತಾ ಬಂತು. ಮತ್ತು ಅವರೇನು ಮಾಡಿದಂದ್ರೆ ಹೆಲ್ತಿ ಇಂಡಿವಿಜುವಲ್ ಅಂದರೆ ನಾರ್ಮಲ್ ಪರ್ಸನ್ಸಿಗೆ ಅದೇ ಸೇಮ್ ಮದ್ದನ್ನು ಕೊಟ್ಟು ಅವರು ಕೊಡುವಾಗ ಅವರಿಗೆ ಅದೇ ಡಿಸೀಸ್ ಇದು ಸಿಂಪ್ಟಮ್ಸ್ ಕಂಡು ಬಂತು. ಸೊ ಏನು ಮಾಡಿತಂತ ಹೇಳಿದರೆ
ಹಾಗಾದ್ರೆ ಸಿಮಿಲರ್ ಮೆಡಿಸಿನ್ಸ್ ವಿಲ್ ಕಾಸ್ ಸಿಮಿಲರ್ ಡಿಸೀಸ್ ಅಂತ ಆಯಿತು. ಸೊ ಸಿಮಿಲಿಯಾ ಸಿಮಿಲಿಬಸ್ ಕುರೆಂಟರ್ ಅಂತ ಒಂದು ತತ್ವವನ್ನು ಅವರು ನಮ್ಮ ಈ ಹೋಮಿಯೋಪತಿಗೆ ಕೊಟ್ಟು ಅದು ಹೆಲ್ತಿ ಪರ್ಸನ್ನಲ್ಲಿ ಅವರು ಮೊದಲು ಪ್ರಯೋಗಾಲಯ ಮಾಡಿ ಅದನ್ನು ನಂತರ ಕಂಡು ಹಿಡಿದ್ರಿಂದ ಗರ್ಭಿಣಿ ಆಗಲಿ ಅಥವಾ ಯಾವ ಒಂದು ಮನುಷ್ಯರಿಗೆ ನಾವು ಕೊಡುವಾಗ ಇದರಿಂದ ಸೈಡ್ ಎಫೆಕ್ಟ್ಸ್ ಬರಲು ಸಾಧ್ಯತೆ ಇಲ್ಲ. ಸಾಧ್ಯತೆ ಇಲ್ಲ. ಓಕೆ ಡಾಕ್ಟರ್, ಇಷ್ಟೊತ್ತು ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಸಮಸ್ಯೆ ಮತ್ತು ಗರ್ಭಿಣಿಯರಿಗೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆಗಳಿವೆ, ಹೋಮಿಯೋಪತಿಯಲ್ಲಿ ಯಾವ ರೀತಿಯಾಗಿ ನಾವು ಚಿಕಿತ್ಸೆಗಳನ್ನು ಪಡ್ಕೊಳ್ಬೋದು ಅನ್ನುವಂಥ ಕುರಿತಾಗಿ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ಹೆಣ್ಣು ಮಕ್ಕಳ ಒಂದು ಸಾಮಾನ್ಯವಾಗಿ ನಡೆಯುವಂಥ ಒಂದು ಋತುಚಕ್ರ ಆಗಿರ್ಬೋದು, ಋತುಬಂಧ ಆಗಿರ್ಬೋದು, ಗರ್ಭಿಣಿಯರಿಗೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆ ಇದೆ, ಇದೆಲ್ಲದರ ಕುರಿತಾಗಿ ಮಾಹಿತಿಯನ್ನು ನೀಡಿದ್ರು ಡಾಕ್ಟರ್ ವಿಲ್ಮಾ ಡಿಸೋಜಾ ಅವರು. ನೋಡಿದ್ರಲ್ವಾ ವೀಕ್ಷಕರೇ, ಪ್ರತಿಯೊಂದು ಯುವತಿಯ ಒಂದು ತಿಂಗಳ ಏನು ಋತುಚಕ್ರ ಅನ್ನುವಂಥದ್ದು ಏನಿದೆ, ಋತುಸ್ರಾವ ಅನ್ನುವಂಥದ್ದು ಯಾವ ರೀತಿಯಾಗಿರುತ್ತೆ, ಇದರಲ್ಲಿರುವಂತಹ ಒಂದು ವೈಟ್ ಡಿಸ್ಚಾರ್ಜ್ ಮತ್ತೆ ಗರ್ಭಿಣಿಯರಿಗೆ ಯಾವ ರೀತಿಯಾಗಿ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆ ಎನ್ನುವಂಥ ವಿಚಾರವನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪಡ್ಕೊಂಡ್ವಿ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.